ಕುಪ್ಪಳ ನಿವಾಸಿ ಮೊಹಮ್ಮದ್ ಹಮೀದ್ ಎಂಬವರ ಮಾಲಕತ್ವದಲ್ಲಿರುವ ಕೆಟಿಎಂ ಬೈಕ್ ಕಳವುಗೆಯ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರನ್ನು ಮಂಜೇಶ್ವರ ಪೊಲೀಸರು ಬಂಧಿಸಿದ್ದಾರೆ. ಸ್ಥಳೀಯ ಲಕ್ಷಂವೀಡು ಕಾಲನಿ ನಿವಾಸಿ ಅಜರುದ್ದೀನ್ ಹಾಗೂ ಕೋಳಿಯಡ್ಕ ನಿವಾಸಿ ಮೊಹಮ್ಮದ್ ಅಫ್ಸಲ್ ಬಂಧಿತ ಆರೋಪಿಗಳು. ಸಿಸಿ ಕ್ಯಾಮೆರಾ ಕೇಂದ್ರೀಕರಿಸಿ ಪೊಲೀಸರು ನಡೆಸಿದ ಕಾರ್ಯಾಚರಣೆಯಲ್ಲಿ ಆರೋಪಿಗಳನ್ನು ವಿದ್ಯಾನಗರದಿಂದ ಸಾಹಸಿಕವಾಗಿ ಸೆರೆ ಹಿಡಿಯಲಾಗಿದೆ. ಕಾಸರಗೋಡು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯ ಆದೇಶದಲ್ಲಿ ಕಾಸರಗೋಡು ಡಿವೈಎಸ್ಪಿ ಸಿಕೆ ಸುನಿಲ್ ಕುಮಾರ್, ಮಂಜೇಶ್ವರ ಠಾಣಾಧಿಕಾರಿ ಅನೂಪ್ ಕುಮಾರ್, ಸಬ್ ಇನ್ಸ್ಪೆಕ್ಟರ್ ರತೀಶ್ ಗೋಪಿ, ಉಮೇಶ್ ರಾಜ್, ಸಿಪಿಒ ಅಬ್ದುಲ್ ಸಲಾಂ, ಸಂದೀಪ್, ಅನೀಶ್ ಕುಮಾರ್ ಮೊದಲಾದವರು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು.